ಕುಂಬಾರಿಕೆ ಕ್ಷೇತ್ರದಲ್ಲಿ ತನ್ನದೇ ಛಾಪನ್ನ ಮೂಡಿಸಿರುವ ಕುಂಬಾರರ ಗುಡಿ ಕೈಗಾರಿಕೆ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ವತಿಯಿಂದ ಇಂದು ಮೆಲ್ಕಾರು ಪಾಣೆಮಂಗಳೂರಿನಲ್ಲಿ ನೂತನ ಗುಡಿ ಕೈಗಾರಿಕಾ ಶಾಖೆ ಶುಭಾರಂಭಗೊಂಡಿದೆ. ನೂತನ ಶಾಖೆಯನ್ನು ಮೆಸ್ಕಾಂ ಮಂಗಳೂರು ವಲಯದ ಮುಖ್ಯ ಅಭಿಯಂತರರಾದ ಮಂಜಪ್ಪ ಅವರು ಉದ್ಘಾಟಿಸಿದರು. ಇನ್ನು ಗಣಕಯಂತ್ರವನ್ನ ಬಿರ್ವಾ ಸೆಂಟರ್ನ ಮಾಲಕರಾದ ಸಂಜೀವ ಪೂಜಾರಿ, ಭದ್ರತಾ ಕೊಠಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಮೀನಾಕ್ಷಿ ಶಾಂತಿಗೋಡು ಉದ್ಘಾಟಿಸಿದರು. ಕೌಡಿಚಾರು, ಬೆಳ್ಳಾರೆ, ಮಾಣಿ, ಗುರುವಾಯನಕೆರೆ ಸೇರಿದಂತೆ 9 ಕಡೆಗಳಲ್ಲಿ ತನ್ನ ಶಾಖೆಯನ್ನ ಹೊಂದಿದ್ದು 10ನೇ ಶಾಖೆಯಾಗಿ ಇಂದು ಮೆಲ್ಕಾರ್ನ ಜನಾರ್ದನ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿದೆ. ಇಲ್ಲಿ ವಿನೂತನ ಶೈಲಿಯ ಮಣ್ಣಿನ ಪಾತ್ರೆಗಳು ಲಭ್ಯವಿದ್ದು ನೀವು ಇಲ್ಲಿಂದ ಮಣ್ಣಿನ ಪಾತ್ರೆ ಖರೀದಿಸಬಹುದಾಗಿದೆ. ಅಲ್ಲದೆ ಇಲ್ಲಿ ವಾಹನ ಖರೀದಿ ಮತ್ತು ಅಡಮಾನ ಸಾಲ, ಆಸ್ತಿ ಅಡಮಾನ ಸಾಲ, ಗೃಹ ನಿರ್ಮಾಣ ಸಾಲ ಹಾಗೂ ಇತರ ಉದ್ದೇಶಗಳಿಗೆ ಸಾಲವನ್ನ ನೀಡಲಾಗುತ್ತದೆ. ಶಾಖೆ ಉದ್ಘಾಟನೆಗೊಂಡ ದೀಪ ಪ್ರಜ್ವಲನೆಯೊಂದಿಗೆ ಇದೀಗ ಶ್ರೀ ಮಂಜಪ್ಪ ಮುಖ್ಯ ಅಭಿಯಂತರರು ಮೆಸ್ಕಾಂ ಮಂಗಳೂರು ಇವರ ಅಮೃತ ಹಸ್ತದಿಂದ ದೀಪ ಪ್ರಜ್ವಲಿಸಿಕೊಂಡು ಇದೀಗ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಪುತ್ತೂರು 10ನೇ ಶಾಖೆ ಮೆಲ್ಕಾರ್ ಪಾಣೆಮಂಗಳೂರು ಶಾಖೆ ದೀಪ ಪ್ರಜ್ವಲಿಸಿಕೊಂಡು ಇದೆ. 1958ರಲ್ಲಿ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 9 ಶಾಖೆಗಳನ್ನು ಹೊಂದಿ ಸಾವಿರದ 1958ರಲ್ಲಿ ಕೃಷ್ಣಮೂಲ್ಯರ ಅಧ್ಯಕ್ಷೀಯ ನೆಲೆಯಲ್ಲಿ ಆರಂಭವಾದಂಥ ಸಹಕಾರಿ ಸಂಘ ಪ್ರಥಮವಾಗಿ ಕೌಡಿಚಾರ್ನಲ್ಲಿ ಕುಂಬಾರಿಕಾ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಸ್ಥಾಪಿಸಿಕೊಂಡು ಈ ದಿನ ಮೆಲ್ಕಾರ್ನಲ್ಲಿ 10ನೇ ಶಾಖೆಯನ್ನು ಆರಂಭಿಸಿದೆ. ನಮ್ಮ ಸಹಕಾರ ಸಂಘದಲ್ಲಿ ಉತ್ತಮ ರೀತಿಯ ಕುಂಬಾರಿಕೆ ಉತ್ಪನ್ನಗಳ ಮಾರಾಟ ಮಳಿಗೆ, ಪ್ರದರ್ಶನ ಮಳಿಗೆ, ಅಂತೆಯೇ ತರಬೇತಿಯ ಒಂದು ಶಿಬಿರವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲ ರೀತಿಯ ಸಾಲಗಳು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಅತಿ ಶೀಘ್ರದಲ್ಲಿ ದೊರೆಯುವಂಥ ವ್ಯವಸ್ಥೆಗಳು ಕೂಡ ಹಾಗೂ ಚಿನ್ನಾಭರಣ ಸಾಲ ಕೂಡ 11% ನಾವು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ನಾವು ಅತಿ ಶೀಘ್ರದಲ್ಲಿ ಪರಂಗಿಪೇಟೆ, ಮಂಗಳೂರು ಹಾಗೂ ಸಿದ್ದಕಟ್ಟೆಯಲ್ಲಿ ಕೂಡ ಶಾಖೆಯನ್ನು ಆರಂಭಿಸ್ತಾ ಹಾಗೂ ಸುಬ್ರಹ್ಮಣ್ಯ, ಮಡಿಕೇರಿ ಹಾಗೂ ಮೈಸೂರುಗಳಲ್ಲಿ ನಮ್ಮ ಮಾರಾಟ ಮಳಿಗೆಯನ್ನು ಕೂಡ ಆರಂಭಿಸಲಿಕ್ಕಿದ್ದೇವೆ. ನಮ್ಮ ವ್ಯಾಪ್ತಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ, ಕೊಡಗು, ಮೈಸೂರು ಜಿಲ್ಲೆಗಳಿಗೆ 4 ಜಿಲ್ಲೆಗಳಿಗೆ ಕೂಡ ವ್ಯಾಪಿಸಿದೆ.
ನಿಮ್ಮೆಲ್ಲರ ಸಹಕಾರದಿಂದ ಈ ರೀತಿಯ ಒಂದು ಬೆಳವಣಿಗೆಗೆ ತಾವೆಲ್ಲರೂ ಸಹಕರಿಸಿದ್ದೀರಿ. ಅದರಂತೆ ಇನ್ನು ಮುಂದೆಯೂ ಕೂಡ ತಾವೆಲ್ಲರೂ ಸಹಕರಿಸ್ತೀರಿ ಅಂತ ನಂಬಿಕೆಯಿಂದ ಇನ್ನು ಮುಂದಿನ ಹೆಜ್ಜೆಯನ್ನು ನಾವು 11ನೇ ಶಾಖೆಗೆ ನಾವು ಕಾಲಿಡ್ತಾ ಇದ್ದೇವೆ. ಇಲ್ಲಿ ಗ್ರಾಮೀಣ ಗುಡಿ ಕೈಗಾರಿಕೆ ಮತ್ತು ಕುಂಬಾರಿಕೆ ಅಭಿವೃದ್ಧಿಗೆ ಸ್ಥಾಪನೆಯಾದಂತಹ ಒಂದು ನಮ್ಮ ಹಿರಿಯರು ಸಹಕಾರಿ ತತ್ವದ ಒಂದು ಅಡಿಯಲ್ಲಿ ಸ್ಥಾಪನೆಯಾದಂತಹ ಸಹಕಾರ ಸಂಘ ಆಗಿದೆ. ಶ್ರೀಯುತ BS ಕುಲಾಲ್ರವರು ಈ ಸಹಕಾರ ಸಂಘದ ಒಂದು ಸಾರಥ್ಯವನ್ನು ವಹಿಸಿಕೊಂಡ ನಂತರ ಅವಿರತವಾಗಿ ಒಂದು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಈ ಸಹಕಾರ ಸಂಘವನ್ನು ಮುನ್ನಡೆಸಿದರು. ಕುಂಬಾರಿಕೆ ಆ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಗ್ರಾಮೀಣ ಅಡುಗೆ ಪಾತ್ರೆಗೆ ಮಾತ್ರ ಸೀಮಿತ ಆಗಿತ್ತು. ಅದಕ್ಕೆ ಒಂದು ಹೊಸ ಮೆರುಗನ್ನು ಈ ಕುಂಬಾರಿಕೆಯಲ್ಲಿ ನಾವೀನ್ಯತೆಯನ್ನು ಮತ್ತು ಕಲಾತ್ಮಕತೆಯನ್ನು ಒಂದು ಕೂಡಿಸಿಕೊಂಡು ಅದಕ್ಕೆ ಬೇಕಾದಂತಹ ತರಬೇತಿ ಮತ್ತು ಪೂರಕ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಟ್ಟು ಗ್ರಾಮೀಣ ಕುಶಲಕರ್ಮಿಗಳಿಗೆ ಆ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಿ ಈ ಕುಂಬಾರಿಕೆಯಲ್ಲಿ ಬದುಕನ್ನು ಕಟ್ಟಿಕೊಳ್ಬೋದು, ಕುಂಬಾರಿಕೆಯಲ್ಲಿ ಕೂಡ ಒಂದು ಉನ್ನತ ಮಟ್ಟದಂತಹ ಸಾಧನೆಯನ್ನು ಮಾಡ್ಬೋದು ಎನ್ನುವಂತಹ ಒಂದು ಸಾಧನೆಯನ್ನು ನಾವು ಮಾಡಿ ತೋರಿಸಿದ್ದೇವೆ. ನಮ್ಮ ಸಹಕಾರ ಸಂಘದಲ್ಲಿ ಈಗಾಗಲೇ ಒಂದು 4500ಕ್ಕಿಂತಲೂ ಹೆಚ್ಚು ಜನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಕುಂಬಾರ ಕುಶಲಕರ್ಮಿಗಳು ಕುಂಬಾರರು ಸದಸ್ಯರಾಗಿದ್ದಾರೆ. ಅದೇ ರೀತಿ ನಮ್ಮ ಸಹಕಾರ ಸಂಘದ ವ್ಯವಹಾರವನ್ನು ಖಾಲಿ ಕೈಗಾರಿಕೆ ಮತ್ತು ಅಥವಾ ಈ ಮಾರಾಟದ ವ್ಯವಸ್ಥೆಗೆ ಮಾತ್ರ ಆಗಬಾರ್ದು, ಈ ಭಾಗದ ಎಲ್ಲ ಜನತೆಯ ಆಶೋತ್ತರಗಳನ್ನು ಈಡೇರಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ನಮ್ಮ ಸಹಕಾರ ಸಂಘಕ್ಕೆ 64 ವರ್ಷಗಳ ಒಂದು ಇತಿಹಾಸ ಇದೆ. ಈಗಾಗಲೇ 9 ಶಾಖೆಗಳನ್ನು ಹೊಂದಿ ಮೆಲ್ಕಾರ್ನಲ್ಲಿ 10ನೇ ಶಾಖೆಯನ್ನು ಪ್ರಾರಂಭಿಸಿದ್ದೇವೆ. ಸಹಕಾರ ಸಂಘ ನಿರಂತರವಾಗಿ ಸದಸ್ಯರಿಗೆ 20% ಹೆಚ್ಚು, ಒಂದು ವರ್ಷದಲ್ಲಿ ನಾವು 25% ಕೂಡ ಡಿವಿಡೆಂಡನ್ನು ಕೊಟ್ಟಿದ್ದೇವೆ. ನಮ್ಮ ಸಹಕಾರ ಸಂಘದಲ್ಲಿ 48 ಕೋಟಿಗೂ ಮಿಕ್ಕಿ ಠೇವಣಿ ಇದೆ. ಎಲ್ಲ ಸದಸ್ಯರಿಗೆ, ಎಲ್ಲ ವರ್ಗದ ಸದಸ್ಯರಿಗೆ ಅವರವರ ಅವಶ್ಯಕತೆಗಳಿಗೆ ಅನುಗುಣವಾಗಿ, ಬೇಡಿಕೆಗೆ ಅನುಗುಣವಾಗಿ ಎಲ್ಲ ರೀತಿಯ ಸಾಲಗಳನ್ನು ನಾವು ವಿತರಿಸ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಉದ್ಯಮ ಪ್ರಾರಂಭ ಮಾಡಿ ಸುಮಾರು 30 ವರ್ಷ ಆಗಿದೆ. ಅದರಲ್ಲಿ ಈ ಸಹಕಾರಿ ಸಂಘದಲ್ಲಿ ಸುಮಾರು 5 ವರ್ಷದಿಂದ ನಾನು ಈ ಖಾತೆ ತೆರೆದು ಇಲ್ಲಿ ವ್ಯವಹಾರ ಮಾಡ್ತಾಯಿದ್ದೇನೆ. ನಿಜವಾಗಿ ನಾನು ನ್ಯಾಷನಲೈಸ್ಡ್ ಬ್ಯಾಂಕಿನಲ್ಲಿ 30 ವರ್ಷದಿಂದ ಅಕೌಂಟ್ ಮಾಡಿ ಅದರಲ್ಲಿ ನಾನು ವ್ಯವಹಾರ ಮಾಡ್ತಾಯಿದ್ದೆ. ಆದರೆ ನನಗೆ ಅತ್ಯುತ್ತಮ ಸೇವೆ ಕೊಟ್ಟದ್ದು ಈ ಗುಡಿ ಕೈಗಾರಿಕಾ ಸಂಘ. ನಾನು 5 ವರ್ಷದಲ್ಲಿ ಇಲ್ಲಿ ತುಂಬ ವ್ಯವಹಾರ ಮಾಡಿದ್ದೇನೆ. ಇಲ್ಲಿಯ ಉದ್ಯೋಗಿಗಳು, ಇಲ್ಲಿಯ ಆಡಳಿತ ಸಮಿತಿಯವರು ಎಲ್ಲರೂ ಭಾರಿ ತುಂಬ ಹೃದಯದಿಂದ ಸಹಕಾರ ಕೊಡ್ತಾರೆ. ಎಲ್ಲ ರೀತಿಯಲ್ಲಿ ನಮಗೆ ಬಹಳ ಮಟ್ಟಿನ ಸಹಕಾರ ಕೊಡ್ತದೆ. ಈ ಸಂಘ ಇನ್ನು ಮುಂದೆ ಇದು 10ನೇ ಶಾಖೆ ಉದ್ಘಾಟನೆ ಆದ್ದಲ್ಲ, 100ನೇ ಶಾಖೆನ ಉದ್ಘಾಟನೆ ಮಾಡಲಿಕ್ಕಿದೆ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಇನ್ನು ಮುಂದೆಯೂ ಈ ಸಂಘ ಬ್ಯಾಂಕ್ ಆಗಿ ಪರಿವರ್ತಿತ ಆಗಲಿ ಅಂತೇಳಿ ನನ್ನ ಶುಭ ಹಾರೈಕೆ.